ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯದ ಪುಷ್ಪ ಸಿನಿಮಾ ಇಂದು ರಿಲೀಸ್ ಆಗಿದೆ. ಪುಷ್ಪ ಮೂಲತಃ ತೆಲುಗು ಸಿನಿಮಾ ಆಗಿದ್ದರೂ ಕನ್ನಡ, ತಮಿಳು, ಹಿಂದಿ, ಮಲಯಾಳಂ ಭಾಷೆಗೂ ಡಬ್ ಆಗಿ ರಿಲೀಸ್ ಆಗ್ತಿದೆ. ಸದ್ಯ ಪುಷ್ಪ ಸಿನಿಮಾದ ಅಬ್ಬರ ಕರ್ನಾಟಕದಲ್ಲಿ ಜೋರಾಗಿಯೇ ಇದೆ. ಕರ್ನಾಟಕದಲ್ಲಿ ಅಲ್ಲು ಅರ್ಜುನ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಈ ಚಿತ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುವುದು ಮುಖ್ಯವಾಗಿತ್ತು. ಅದರಂತೆ ಚಿತ್ರತಂಡ ಬಹುತೇಕ ಚಿತ್ರಮಂದಿರಗಳಲ್ಲಿ ಪುಷ್ಪವನ್ನು ರಿಲೀಸ್ ಮಾಡಿದೆ. ಆದರೆ ಪುಷ್ಪ ಚಿತ್ರದ ಕನ್ನಡ ಡಬ್ಬಿಂಗ್ ವರ್ಷನ್ ಕರ್ನಾಟಕದಲ್ಲಿ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಬಾಯ್ಕಾಟ್ ಪುಷ್ಪ ಎನ್ನುವ ಅಭಿಯಾನ ಕೂಡ ಆರಂಭವಾಗಿದೆ. ಈಗ ಟಿಕೆಟ್ ದರದ ಬಗ್ಗೆ ಹೆಚ್ಚಿನ ಚರ್ಚೆಯಾಗ್ತಾ ಇದೆ. ಹೀಗೆ ಯಾವುದಾದರೂ ಒಬ್ಬ ಸ್ಟಾರ್ ನಟನ ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಅದಕ್ಕೆ ಹೆಚ್ಚಿನ ಕ್ರೇಜ್ ಇದ್ದೇ ಇರುತ್ತೆ. ಸಾಕಷ್ಟು ಮಂದಿ ಮೊದಲ ದಿನವೇ ಸಿನಿಮಾ ನೋಡಬೇಕು ಅನ್ನೋ ಕಾತರತೆಯನ್ನು ಹೊಂದಿದ್ದಾರೆ. ಹಾಗಾಗಿ ಮೊದಲ ದಿನ ಚಿತ್ರಮಂದಿರಗಳು ಹೌಸ್ಫುಲ್ ಬೋರ್ಡ್ಗಳನ್ನು ಹಾಕ್ತಾ ಇದೆ. ತೆಲುಗು, ತಮಿಳು ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ ಅಂದರೆ ಸಾಕು, ಏಕಾಏಕಿ ಟಿಕೆಟ್ ದರ ಏರಿಕೆಯಾಗಿ ಬಿಡುತ್ತೆ. ಸದ್ಯ ಬೆಂಗಳೂರಿನಲ್ಲಿ ಪುಷ್ಪ ಸಿನಿಮಾದ ದರ 1000 ರೂಪಾಯಿ ತನಕ ಏರಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಾಮಾನ್ಯವಾಗಿ 150, 200, 350 ಇರುತ್ತಿದ್ದ ಟಿಕೆಟ್ ದರ ಈಗ 700, 800, 900 ಆಗಿದೆ. ಆದರೆ ಇಷ್ಟು ಟಿಕೆಟ್ ದರ ಏರಿದ್ರೂ ಕೂಡ ಎಲ್ಲ ಶೋಗಳು ಸೋಲ್ಡ್ ಔಟ್ ಆಗ್ತಿದೆ. ಹಾಗಂತ ಬೆಂಗಳೂರಿನಲ್ಲಿ ಇರುವ ಟಿಕೆಟ್ ದರವೇ ಎಲ್ಲ ಕಡೆಗಳಲ್ಲಿ ಇಲ್ಲ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಮಾತ್ರವೇ ಹೆಚ್ಚಿನ ಟಿಕೆಟ್ ದರ ಇದೆ. ಹೈದರಾಬಾದಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ 300ರಿಂದ 350 ರೂಪಾಯಿ ಮಾತ್ರ ನಿಗದಿ ಮಾಡಲಾಗಿದೆ. ಆನ್ಲೈನ್ನಲ್ಲಿ ಪುಷ್ಪ ಟಿಕೆಟ್ ದರವನ್ನು ಚೆಕ್ ಮಾಡಿದರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಇರುವುದು ಕಂಡುಬರುತ್ತೆ. ತೆಲುಗು ಸಿನಿಮಾದ ಟಿಕೆಟ್ ಬೆಲೆ ಕನ್ನಡ ನಾಡಿನಲ್ಲಿ ಕನ್ನಡಿಗರು ದುಪ್ಪಟ್ಟು ಬೆಲೆ ಕೊಟ್ಟು ನೋಡ್ತಿದ್ದಾರೆ. ಆದರೆ ಈ ಅದೃಷ್ಟ ಕನ್ನಡ ಚಿತ್ರಗಳಿಗೆ ಇಲ್ಲ ಅನ್ನೋದೇ ಖೇದಕರ. ಏನೋ ಪುಷ್ಪ ಸಿನಿಮಾ ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಕನ್ನಡ ಡಬ್ಬಿಂಗ್ ವರ್ಷನ್ಗೆ ಹೆಚ್ಚಿನ ಮಹತ್ವವನ್ನು ನೀಡಿಲ್ಲ. ಇಲ್ಲಿ ಕನ್ನಡ ಪುಷ್ಪಗೆ ಕೇವಲ ಕೆಲವೇ ಬೆರಳೆಣಿಕೆಯ ಚಿತ್ರಮಂದಿರಗಳನ್ನಷ್ಟೇ ಮೀಸಲಿರಿಸಲಾಗಿದೆ. ಮಿಕ್ಕಂತೆ ಬಹುತೇಕ ಕಡೆಗಳಲ್ಲಿ ತೆಲುಗಿನಲ್ಲಿಯೇ ಪುಷ್ಪ ತೆರೆ ಕಾಣ್ತಿದೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪುಷ್ಪ ಸಿನಿಮಾದ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲದೆ ಬಾಯ್ಕಾಟ್ ಪುಷ್ಪ ಎನ್ನುವ ಅಭಿಯಾನವನ್ನು ಕೂಡ ಶುರು ಮಾಡಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.